ಬಿಜೆಪಿಗರು ಪಕ್ಷ ತೊರೆದು ಕಾಂಗ್ರೆಸ್ ಸೇರ್ಪಡೆ ಚರ್ಚೆ ವಿಚಾರ ಯಾರಾದರೂ ಪಕ್ಷ ತೊರೆದು ಬಂದ್ರೆ ಹಿಂದಿನ ಬೆಂಚ್ ಎಂದು ಕಾಂಗ್ರೆಸ್ ಹೇಳಿದೆ. ಕಾಂಗ್ರೆಸ್ಸಿಗರು ಗೌರವದಿಂದ ಕರೆಯುತ್ತಿಲ್ಲ. ಗೌರವ ಇಲ್ಲದ ಜಾಗಕ್ಕೆ ಏಕೆ ಹೋಗಬೇಕು? ಗೌರವ ಇಲ್ಲದ ಜಾಗಕ್ಕೆ ಯಾರು ಹೋಗಲ್ಲ ಅನ್ನೋದು ನನ್ನ ನಂಬಿಕೆ. ಹೋದ್ರೆ ನಾವು ಯಾರ ಪರಿಸ್ಥಿತಿಯನ್ನ ಬೇಕಾದರೂ ಎದುರಿಸ್ತೇವೆ ಎಂದು ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ನಾಯಕ ಸಿಟಿ ರವಿ ಹೇಳಿದ್ದಾರೆ. ಸೋಮಶೇಖರ್ ಕೆಲವರು ನನ್ನನ್ನ ಕಳಿಸಲು ನೋಡ್ತಿದ್ದಾರೆ ಎಂದಿದ್ದಾರೆ. ನಾನು ಅದೇ ದಾಟಿಯಲ್ಲಿ ಉತ್ತರಿಸಿದ್ರೆ ಕಳಿಸೋಕೆ ನೋಡ್ತಿದ್ದೇವೆ ಅನಿಸುತ್ತೆ. ನಾವು ಯಾರನ್ನ ಕಳಿಸುವ ಪ್ರಯತ್ನ ಮಾಡಲ್ಲ, ಉಳಿಸಿಕೊಳ್ಳಲು ಪ್ರಯತ್ನಿಸ್ತೇವೆ. ಉಳಿಯೋದು ಹೋಗೋದು ಅವರಿಗೆ ಬಿಟ್ಟಿದ್ದು. ಕಾರ್ಯಕರ್ತರ ಬಲದ ಮೂಲಕ ಪಕ್ಷ ಕಟ್ಟಿದ್ದೇವೆ. ಕಾರ್ಯಕರ್ತರಿಂದಲೇ ಎಲ್ಲವನ್ನ ಎದುರಿಸ್ತೇವೆ ಎಂದರು. ಅಕಸ್ಮಾತ್ ಯಾರಾದ್ರೂ ಪಕ್ಷ ತರದು ಹೋದ್ರೆ ಯಾವ ಕಾರಣಕ್ಕೆ ಭೇಟಿ ಕೊಟ್ಟಿದ್ರು ಅಂತ ನಮ್ಗೆ ಗೊತ್ತಿಲ್ಲ. ಭೇಟಿ ಕೊಟ್ಟಿದ್ದನ್ನು ಅಪಾರ್ಥವಾಗಿಯೂ ನಾವು ಕಲ್ಪಿಸೋದಕ್ಕೆ ಬಯಸೋದಿಲ್ಲ. ಮತ್ತು ಯಾವುದೇ ಪರಿಸ್ಥಿತಿನೂ ಎದುರಿಸೋದಕ್ಕೆ ಬಿ ಜೆ ಪಿ ಸಿದ್ಧವಾಗಿದೆ. ನಾವು ನಮ್ಮ ಕಾರ್ಯಕರ್ತರ ಬಲದ ಮೂಲಕ ಪಕ್ಷವನ್ನು ಬೆಳೆಸಿದ್ದೀವಿ. ಕಾರ್ಯಕರ್ತರ ಬಲದ ಮೂಲಕನೇ ನಾವು ಯಾವುದೇ ಪರಿಸ್ಥಿತಿನ ಎದುರಿಸ್ತೇವೆ. ನಾನು ಊಹಾಪೋಹ ಅವ್ರು ಮಾಡೇ ಬಿಡ್ತಾರೆ. ಈಗ ಸೋಮಶೇಖರ್ ಅವರ ಹೇಳಿಕೆಯನ್ನು ಗಮನಿಸಿದ್ದೀನಿ. ಕೆಲವರು ನನ್ನನ್ನು ಕಳ್ಸೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಅಂತಿದ್ದಾರೆ. ನಿಮ್ಮ ಪ್ರಶ್ನೆಗೆ ನಾನು ಅದೇ ರೀತಿ ದಾಟಿಲಿ ಉತ್ತರ ಕೊಟ್ಟರೆ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಅನ್ನೋ ಭಾವನೆ ಬಂದ್ಬಿಡುತ್ತೆ. ನಾವು ಯಾರನ್ನೂ ಕಳಿಸೋ ಪ್ರಯತ್ನ ಮಾಡಲ್ಲ, ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಉಳಿಯೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅಕಸ್ಮಾತ್ ಯಾರಾದ್ರೂ ಪಕ್ಷ ತರದು ಹೋದರೆ ಅವರಿಗೆ ಹಿಂದಿನ ಬೆಂಚು ಅಂತ ಕಾಂಗ್ರೆಸ್ನವ್ರು ಹೇಳಿಬಿಟ್ಟಿದ್ದಾರೆ. ನಮ್ಮ ಪಾರ್ಟಿಗೆ ಯಾರೇ ಬಂದರೂ ಹಿಂದಿನ ಬೆಂಚಲ್ಲಿ ಕೂರಬೇಕು ಅಂತ. ಗೌರವದಲ್ಲೇನು ಅವರೇನು ಕರಿತಿಲ್ಲ. ಗೌರವದಲ್ಲೇನು ಕರಿತಿಲ್ಲ ಅಂದರೆ ಗೌರವ ಇಲ್ಲದೆ ಇರೋ ಜಾಗಕ್ಕೆ ಯಾಕೆ ಹೋಗಬೇಕು?